ಏಪ್ರಿಲ್ 14ರಂದು ಪ್ರಧಾನಿ ಮೋದಿ ಮಂಗಳೂರು ಭೇಟಿ ಸಂದರ್ಭ ಸೌಜನ್ಯ ಪ್ರಕರಣದ ಮರುತನಿಖೆ ಬಗ್ಗೆ ಲಿಖಿತ ಅಭಿಪ್ರಾಯಕ್ಕೆ ಹೋರಾಟ ಸಮಿತಿ ಒತ್ತಾಯಿಸಿದೆ. ಏಪ್ರಿಲ್ 14ರಂದು ಮಂಗಳೂರಿಗೆ ಭೇಟಿ ನೀಡಲಿರುವ ಪ್ರಧಾನಿ ಮೋದಿ ಘೋಷಣೆ ಮಾಡಬೇಕು ಎಂದು ಸೌಜನ್ಯ ಪರ ಹೋರಾಟ ಸಮಿತಿ ಆಗ್ರಹಿಸಿದೆ. ಮಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಹೋರಾಟ ಸಮಿತಿ ಪ್ರಮುಖ ಮಹೇಶ್ ಶೆಟ್ಟಿ ತಿಮರೋಡಿ, ಈ ಬಾರಿ ಚುನಾವಣೆಯಲ್ಲಿ ನೋಟಾ ಅಭಿಯಾನ ತೀವ್ರಗೊಳಿಸಬೇಕು ಅಥವಾ ಮೋದಿಯವರು ಸೌಜನ್ಯ ಪರ ತನಿಖೆಯನ್ನು ಮರುತನಿಖೆ ಮಾಡಲು ಆದೇಶಿಸುತ್ತೇನೆ ಎಂದು ಘೋಷಣೆ ಮಾಡಬೇಕು ಎಂದು ಒತ್ತಾಯಿಸಿದರು. ನರೇಂದ್ರ ಮೋದಿ ಅವರು ಲೋಕಸಭಾ ಚುನಾವಣೆ ಪ್ರಚಾರಕ್ಕೆ ಮಂಗಳೂರಿಗೆ ಬರಲಿದ್ದಾರೆ. ಉಜಿರೆ ಎಸ್ಡಿಎಂ ಕಾಲೇಜಿನ ವಿದ್ಯಾರ್ಥಿನಿ ಸೌಜನ್ಯಳ ಸಾಮೂಹಿಕ ಅತ್ಯಾಚಾರ ಮತ್ತು ಬರಬರ ಕೊಲೆಯ ಮರುತನಿಖೆ ಕುರಿತು ಕರ್ನಾಟಕ ಮಾನ್ಯ ಉಚ್ಚ ನ್ಯಾಯಾಲಯ ಈಗ ದೇಶದ ಉನ್ನತ ತನಿಖಾ ಸಂಸ್ಥೆಯಾದಗೆ ತುರ್ತು ನೋಟಿಸ್ ಜಾರಿ ಮಾಡಿ ಮರುತನಿಖೆ ಕುರಿತು ಅಭಿಪ್ರಾಯ ಕೇಳಿದೆ ಎಂದು ಹೇಳಿದರು. ಹೋಗೋದಿಲ್ಲ. ಈ ದೇಶದ ಸಂವಿಧಾನ ತೋರಿಸಿದಂತ ಒಳ್ಳೆಯ ಒಂದು ಪ್ರಕ್ರಿಯೆ ಅಂತ ಹೇಳಿದ್ರೆ ನೋಟ. ಅದಕ್ಕೋಸ್ಕರ ನಾವು ನೋಟವನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಮತದಾರರು ಮತದಾನ ಹಾಕದೆ ನಿಲ್ಲುವುದಕ್ಕಿಂತ ನೋಟಕ್ಕೆ ಮತದಾನ ಹಾಕಿದ್ರೆ ಈ ದೇಶದ ಸಂವಿಧಾನವೇ ಆ ನೋಟದ ಪ್ರಕ್ರಿಯೆಯನ್ನು ಸರಿಯಾಗಿ ತುಲನೆ ಮಾಡಿ ಯಾತಕ್ಕೋಸ್ಕರ ದಕ್ಷಿಣ ಕನ್ನಡದಲ್ಲಿ ಇಷ್ಟು ನೋಟ ಬಿತ್ತು, ಇಲ್ಲಿ ಯಾವುದರಿಂದ ತಪ್ಪಾಗಿದೆ, ಶಾಸಕಾಂಗದಿಂದ ತಪ್ಪಾಗಿದೆಯೋ, ನ್ಯಾಯಾಂಗದಿಂದ ತಪ್ಪಾಗಿದೆಯೋ, ಪತ್ರಿಕಾ ರಂಗದಿಂದ ತಪ್ಪಾಗಿದೆಯೋ, ಕಾರ್ಯಾಂಗದಿಂದ ತಪ್ಪಾಗಿದೆಯೋ, ಇದನ್ನೆಲ್ಲ ತುಲನೆ ಮಾಡುವಂಥ ಒಂದು ಕೆಲಸ ಮಾಡಲಿಕ್ಕೆ ಆಗ್ತದೆ. ನೋಟ ವೇಸ್ಟ್ ಅಲ್ಲ. ನೋಟವನ್ನು ವೇಸ್ಟ್ ಅಂತ ಯಾರು ಇವತ್ತು ಪ್ರಚಾರ ಮಾಡ್ತಾರ, ಚುನಾವಣೆಯಲ್ಲಿ ಸೋಲುವ ಹೆದರಿಕೆ ಯಾರಿಗೆ ಶುರುವಾಗಿದೋ ಅವರು ಇವತ್ತು ಅದು ವೇಸ್ಟ್ ಅಂತ ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ಇದು ತಪ್ಪು ಕಲ್ಪನೆ. ಏನು